ಉಂಡಿ ಆಗ್ತಾ ಉಂಟು. ಹರೇ ಕೃಷ್ಣ, ಶುಭ ದಿನ. ಹೇಗಿದ್ರೆ ಎಲ್ಲ? ವೆಲ್ಕಮ್ ಟು ಲಕ್ಷ್ಮಿ ಫ್ಯಾಮಿಲಿ. ಕ್ಲೀನಿಂಗ್ ವ್ಲಾಗ್ ಆದ್ಮೇಲೆ ಇವತ್ತು ವ್ಲಾಗ್ ಮಾಡ್ತಾ ಇದ್ದೇನೆ. ಇವತ್ತು ನಾಗನಲ್ಲಿಗೆ ಹೋಗಿ ಅತ್ತಿಗೆ ಅವರು, ಮಕ್ಕಳು, ಕೆಲವೊಬ್ರು ನೆಂಟರೆಲ್ಲ ನಮ್ಮ ಮನೆಗೆ ಬಂದಿದ್ದಾರೆ. ಹಾಗಾಗಿ ಸ್ವಲ್ಪ ಕ್ಲಿಪ್ಸ್ ತಗೊಳ್ಳೋಣ, ಮತ್ತೆ ನಾಳೆಯಿಂದ ವಿಡಿಯೋ ಕಂಟಿನ್ಯೂ ಮಾಡೋಣ ಅಂತ ಒಂದು ಸ್ವಲ್ಪ ಮಾಡ್ತಾ ಇದ್ದೀನಿ. ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಹಾಗೆ ಅತ್ತಿಗೆ ಬರುವಾಗ ಮಾವಿನಕಾಯಿ ತಂದಿದ್ರು, ಹಾಗಾಗಿ ಅದನ್ನ ತಿಂತಾ ಇದ್ದೀವಿ. ನನ್ನ ಮಗಳು ನನ್ನ ಕೈಯಲ್ಲಿರೋದನ್ನ ಕಿತ್ಕೊಂಡು ತಿಂತಾ ಇದ್ದಾಳೆ. ಅದಕ್ಕೆ ಬೈತಾ ಇದ್ದಲ್ಲ, ಅಷ್ಟಿದೆ, ನಾನು ತಿನ್ನೋದೇ ಬೇಕಾ ನಿನಗೆ ಅಂತ. ಅವರೆಲ್ಲ ಆಲ್ರೆಡಿ ಒಂದು ರೌಂಡ್ ತಿಂದಾಗಿತ್ತು. ನಾನು ತಿನ್ನೋಣ ಅಂತ ಬಂದಾಗ ನನ್ನ ಮಕ್ಳಿಗಂತೂ ಜಾಸ್ತಿ, ನಾನೇನಾದ್ರೂ ತಿಂತಾ ಇದ್ದೆ, ಬಂದು ಅಮ್ಮ ನನ್ಗೊಂದು ಬಾಯಿ ಕೊಡು, ನನ್ಗೊಂದು ಬಾಯಿ ಕೊಡು, ಎಂತ ಆದ್ರೂ ಓಕೆ, ಅವಳಿಗೆ ಅದು ಕೊಡ್ಲೇಬೇಕು. ಹಾಗಾಗಿ ಬೈತಿದ್ದೆ ಅವಳಿಗೆ. ಜೊತೆಗೆ ಅಂಶು ಬಂದಿದ್ದಾನೆ, ಹಾಗೆ ನಮ್ಮ ಲೆಕ್ಚರ್ ಕೂಡ ಬಂದಿದ್ದಾರೆ, ಹಾಗೆ ನಮ್ಮ ದುಬೈ ಮಗಳು ಕೂಡ ಬಂದಿದ್ದಾಳೆ, ನಂದು ಮಿನ್ಕು ಬಂದಿದ್ದಾಳೆ, ಹಾಗೆ ಅತ್ತೆಯ ತಂಗಿ ಎಲ್ಲ ಬಂದಿದ್ದಾರೆ. ಇನ್ನು ಕೆಲವೊಬ್ಬರೆಲ್ಲ ನಾಳೆ ಬರ್ತಾರೆ, ನಾಳೆ ಭೂತಕ್ಕೆ ಅಲ್ವಾ, ಹಾಗಾಗಿ ಅತ್ತಿಗೆಯವರೆಲ್ಲ ಇವತ್ತು ಬಂದಿದ್ದಾರೆ. ಇನ್ನು ಕೆಲವೊಬ್ರು ಸಂಜೆ ಅಷ್ಟೊತ್ತಿಗೆ ಬರ್ತಾರೆ. ಸೊ ಹಾಗಾಗಿ ಒಂದೊಂದೇ ಕೆಲಸ ಆಗ್ತಾ ಉಂಟು. ಕೆಲವೊಂದು ಹೂ ಎಲ್ಲ ಉಳ್ದಿದ್ದಿತ್ತು, ಅದನ್ನ ಮಿಣ್ಕು ಕಟ್ತಾ ಇದ್ದಾಳೆ, ಅದನ್ನು ಬಾಗಿಲಿಗೆ ಕಟ್ಲಿಕ್ಕೆ ಅಂತೆ. ಅದಕ್ಕೆ ನಾನು ಹೇಳ್ತಾ ಇದ್ದೆ ಇವತ್ತು ಕಟ್ಟಿ ಆಗತ್ತ ಅಂತ. ಅದು ಒಂದು ಕಡೆಯಿಂದ ಕಟ್ಟುವಾಗ ಇನ್ನೊಂದು ಕಡೆಯಿಂದ ಉದುರ್ತೈತೆ, ಅದಕ್ಕೆ ಅವಳಿಗೆ ತಮಾಷೆ ಮಾಡ್ತಾ ಇದ್ದೆ ನಾನು. ಇವತ್ತಂತೂ ಫುಲ್ ಖುಷಿ, ನಾಳೆ ಇನ್ನೂ ಖುಷಿ, ಯಾಕಂದ್ರೆ ಜನ ತುಂಬಾ ಇರ್ತಾರೆ. ಇವತ್ತೊಂದು ಸ್ವಲ್ಪ ಜನ ಇದ್ದಾರೆ. ಮಿಣ್ಕು ಕಟ್ಟಿದ್ದು ಗೈಸ್, ಎಷ್ಟು ಚಂದ ಕಟ್ಟಿದೆ ತೋಜಲ ಮಿನ್ಕು ನೋಡಿ. ನಾಳೆ ಬಂದವರೆಲ್ಲ ಕೇಳಲಿಕ್ಕೆ ಉಂಟು, ಯಾರು ಹೂ ಕಟ್ಟಿದ್ದು ಇಷ್ಟು ಚಂದ. ಒಬ್ಬೊಬ್ರೆ ತಿನ್ನುದಾಯ್ತಾ, ಯಾರು ಇವರು? ಲೆಕ್ಚರ್ ಅವರು. ಅತ್ತ ಅವು ಬಂತಾರೆ ಕೆಲಸ ಹಾಕ್ಲೇ ಕೆಲಸ ಮಕ್ಕಳು ತಿಂತೀನ ಅತ್ತೆ ಅದ ಇಜ್ಜಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್. ಬೆಳಗಿನ ತಿಂಡಿ ಆಗ್ತಾ ಉಂಟು. ಇವತ್ತು ನನ್ನ ಎರಡನೇ ಅತ್ತಿಗೆ ಅವಲಕ್ಕಿ ಮತ್ತೆ ಹೆಸರು ಕಾಳಿದ್ದು ಮಾಡಿದ್ರು ತಿಂಡಿಗೆ. ಇನ್ನು ಕೆಲವು ನೆಂಟರೆಲ್ಲ ಬರ್ಬೇಕಷ್ಟೇ, ಇನ್ನು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಹಾಗೆ ಇವತ್ತು ಬೆಳಿಗ್ಗೆ ಪೂಜೆ ಕೂಡ ಉಂಟು. ನಮ್ಮ ಮನೆಯಲ್ಲಿ ಈ ತರ ಫಂಕ್ಷನ್ ಎಲ್ಲ ಇದ್ದಾಗ, ಅಂದ್ರೆ ಇನ್ನು ಭೂತಕ್ಕೆಲ್ಲ ಇರುತ್ತಲ್ವಾ, ಲಾಸ್ಟ್ ಟೈಮ್ ಕೂಡ ಪ್ರತಿಷ್ಠಾಪನೆ ಎಲ್ಲ ಇದ್ದಾಗ ನಾನು ಎರಡನೇ ಅತ್ತಿಗೆ, ನಮ್ದು ಕುಕ್ಕಿಂಗಿಗೆ ಅವರೇ ಬೆಸ್ಟು. ಅಂದ್ರೆ ಅವ್ರು ಇಲ್ಲಂದ್ರೆ ನಮ್ಗೆ ಒಂದ್ ಸ್ವಲ್ಪ ಟೆನ್ಷನ್ ಆಗತ್ತೆ. ಅವ್ರಂದ್ರೆ ಬೈದು ಎಲ್ಲರ ಹತ್ರ ಮಾಡಿಸ್ತಾರ ರಪ್ಪ ಅಂತ. ಮತ್ತೆ ಅವರು ಕೂಡ ಕುಕಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾರೆ, ರಮಾತಿಗೆ. ಸೊ ಅವ್ರೊಂದ್ಸಲ ಬರಲ್ಲ ಅಂತ ಹೇಳಿದ್ರು, ನಮ್ಗೆಲ್ಲ ಟೆನ್ಷನ್ ಆಗಿತ್ತು, ಸರ್ ಅವ್ರು ಬರ್ದಿದ್ರೆ ಎಂತ ಮಾಡುದು ಅಂತ. ಹಾಗೆ ಯಾರಾದ್ರೂ ಒಬ್ರು ಬೇಕಲ್ಲ ನಮ್ಗೆ ಬೈಲಿಕ್ಕೆ, ಬೈದು ಕೆಲಸ ಮಾಡಿಸ್ಲಿಕ್ಕೆ, ಇಲ್ಲಾಂದ್ರೆ ಸ್ವಲ್ಪ ಲೇಜಿ ಆಗ್ತೇವೆ ನಾವು. ಹಾಗಾಗಿ ಹೇಳ್ತಾ ಇದ್ವಿ, ನೀವು ಬರ್ಲಿಲ್ಲ ಅಂತ ಹೇಳಿದಾಗ ನಮ್ಗೆ ಟೆನ್ಷನ್ ಆಯ್ತು, ಮತ್ತೆ ಬಂದ್ರಲ್ಲ ಪುಣ್ಯ ಅಂತ. ದೊಡ್ಡ ಅತ್ತಿಗೆಗೂ ಟೆನ್ಷನ್ ಆಗಿತ್ತಂತೆ, ಅವ್ರು ಬರ್ದಿದ್ರೆ ಎಂತ ಮಾಡುದಂತ. ಅಂದ್ರೆ ಅವ್ರ ಅಡಿಗೆದೆಲ್ಲ ಅವರೇ ನೋಡ್ಕೊಳ್ತಾರೆ, ಮಸಾಲೆ ಎಲ್ಲ ಹೊದ್ದು ಕೊಟ್ರೆ ನಾವು ಕಡಿಲಿಕ್ಕೆ ಆತರ. ಓಕೆ, ಇವಾಗ ನೋಡಿ ಒಬ್ಬೊಬ್ರೆ ಬಂದಿದ್ದಾರೆ. ಅಲ್ಲಲ್ಲಿ ತರಕಾರಿ ಕಟ್ಟಿಂಗ್ ಎಲ್ಲ ಆಗ್ತಾ ಉಂಟು, ಒಂದೊಂದೇ ಕೆಲಸ ಆಗ್ತಾ ಉಂಟು. ಇನ್ನೇನು ಭಟ್ರು ಕೂಡ ಬರ್ತಾರೆ. ಭಟ್ರು ಕೂಡ ಬಂದ್ರು, ಪೂಜೆಗೆಲ್ಲ ರೆಡಿ ಆಗ್ತಾ ಉಂಟು. ಈ ಕಡೆಯಿಂದ ಅಡಿಗೆ ಕೆಲಸ ಕೂಡ ಅತ್ತಿಗೆ ಅವರೆಲ್ಲ ಸೇರ್ಕೊಂಡು ಮಾಡ್ತಾ ಇದೀವಿ ಒಟ್ಟಿಗೆ. ಹಾಗೆ ನಿಮ್ಗೆಲ್ಲ ಗೊತ್ತಿದ್ದ ಹಾಗೆ ಲಾಸ್ಟ್ ಟೈಮ್ ಕೂಡ ಪ್ರತಿಷ್ಠಾಪನೆ ಆಗುವಾಗ ನೆಂಟರೆಲ್ಲ ಬಂದಿದ್ರು. ನನ್ನ ಅತ್ತೆಯ ಫ್ಯಾಮಿಲಿ ಸ್ವಲ್ಪ ದೊಡ್ಡದು, ಬಟ್ ಆದ್ರೂ ಇನ್ನು ಕೆಲವು ಜನ ಬರ್ಲಿಕ್ಕೆ ಉಂಟು. ತುಂಬಾ ಜನ ಬರ್ಲಿಲ್ಲ, ತುಂಬಾ ಜನ ಬಂದ್ರೆ ಮನೆ ಫುಲ್ ಆಗತ್ತೆ. ನನ್ಗೆ ಈ ತರ ಫಂಕ್ಷನ್ ಎಲ್ಲ ಆಗುವಾಗ ಒಂದೇ ಟೆನ್ಷನ್, ರಾತ್ರಿ ಮಲಗ್ಲಿಕ್ಕೆ ಎಂತ ಮಾಡುದು ಅಂತ. ಅಷ್ಟೊಂದು ಜನಕ್ಕೆ ಸಾಕಾಗುದಿಲ್ಲ ಅಲ್ಲ. ಹಾಗೆ ಪೂಜೆ ಎಲ್ಲ ಆಗ್ತಾ ಬಂತು. ಮಧ್ಯಾಹ್ನಕ್ಕೆ ಒಂದು ಎಷ್ಟು 50 ಜನದ ಎಸ್ಟಿಮೇಟ್, ಮತ್ತೆ ರಾತ್ರಿಗೆ ಒಂದು 100 ಜನ ಆತರ ಏನು ಎಸ್ಟಿಮೇಟ್ ಹಾಕಿದ್ದಾರೆ. ಗೊತ್ತಿಲ್ಲ ಎಷ್ಟು ಜನ ಎಲ್ಲ ಬರ್ತಾರೆ ಅಂತ. ಇಲ್ಲಿ ನಾನು ಕೂತ್ಕೊಂಡಿದ್ದೆ, ಇದು ಯಾರು ವಿಡಿಯೋ ತೆಗ್ದಿದಂತ ನೆನಪಿಲ್ಲ ನನಗೆ. ಕೂತ್ಕೊಂಡು ನನ್ನ ವಿಡಿಯೋ ಮಾಡ್ತಿದ್ರು.
प्राणेभ्यः शुभान्तनित्यं लोकाः समस्ताः सुखिनो भवन्तु काले वृद्धवजन्यः पृथ्वीस्थाने देशो यद्यात् अधर्मस्य पराभवः बाबानां भावदा भूया विश्वसनो ಎಲ್ಲರೂ ಕೂಗ್ತಿದ್ದಾರೆ ಗಾಯ್ಸ್. ಪಿಂಕಿ ಅಕ್ಕ ದುಬೈಯಿಂದ ಬಂದವರು ಕೂಗಿಸಿದ್ರು. ಪೂಜೆ ಎಲ್ಲ ಆದ್ಮೇಲೆ ಇವಾಗ ಮಧ್ಯಾಹ್ನದ ಊಟಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೇವೆ. ಅಡಿಗೆ ಎಲ್ಲ ಸೇರಿ ಮಾಡಿದ್ದು, ಹಾಗಾಗಿ ಸಿಂಪಲ್ ಆಗಿ ಪಲ್ಯ, ಹಾಗೆ ಮಾವಿನಕಾಯಿ, ಮೆಣಸು, ಅನ್ನ, ಹಾಗೆ ಒಂದು ಕೊದ್ದಿಯೊಲ್ ಮಾಡಿದ್ವಿ. ಅಡಿಗೆ ಮಾತ್ರ ತುಂಬಾ ಚೆನ್ನಾಗಿತ್ತು. ಅತ್ತಿಗೆ ಕೈ ರುಚಿ ಸಖತ್ತಾಗಿತ್ತು. ನೋಡಿ ಗಾಯ್ಸ್, ಈಗ ದೊಡ್ಡ ಅಕ್ಕ ನಮ್ಮನ್ನೆಲ್ಲ ಬಿಟ್ಟು ಊಟ ಮಾಡುದು. ಮನಸ್ಸಲ್ಲಿ ಕರ್ದ್ರಂತ ನಮಗೆ ಕೇಳ್ತದ? ಎಂತ ಲಾಜಿಕ್ ಇಲ್ಲದಾಗಿ ಮಾತಾಡುದು. ನೆನಪೇ ಇಲ್ಲ ನಮ್ಮದು. ನನ್ನ ಅಪ್ಪ ಬಂದು ಕರ್ತದ್ದು ಮತ್ತೆ ನನ್ನ ಮೇಲೆ ಮಧ್ಯಾಹ್ನದ ಮುಗಿತಾ ಇದ್ದಾಗೆ ರಾತ್ರಿ ಇದಕ್ಕೆ ಎಲ್ಲ ರೆಡಿ ಆಗ್ತಾ ಉಂಟು. ಎಷ್ಟು ಜನ ಇದ್ರು ಉಂಟಲ್ಲ, ಸಾಕಾಗುದಿಲ್ಲ. ಗಂಡಸರಿಗೆಲ್ಲ ಕೋಳಿ ಕ್ಲೀನ್ ಮಾಡುವ ಕೆಲಸ, ಹೆಂಗಸರಿಗೆಲ್ಲ ಅಡಿಗೆ ಕೆಲಸ, ಮತ್ತೆ ದೈವದ್ದು ಕೆಲವೊಂದೆಲ್ಲ ನಾವು ಹೆಂಗಸರು ಮಾಡ್ಲಿಕ್ಕೆ ಇಲ್ಲ, ಅದು ಗಂಡಸರೇ ಮಾಡ್ಲಿಕ್ಕೆ. ಹಾಗೆ ಅತ್ತೆಯ ತಂಗಿ ವಿಮಲಾ ಮಾಮಿ ಅವರೆಲ್ಲ ಸ್ವಲ್ಪ ಲೇಟ್ ಆಗಿ ಬಂದಿದ್ದು, ಹಾಗಾಗಿ ಅವರ ಫ್ಯಾಮಿಲಿ ಫುಲ್ ಬಂದಿದೆ ಇವತ್ತು. ಎಲ್ರು ಸೇರ್ಕೊಂಡು ತರಕಾರಿ ಕಟ್ಟೆಲ್ಲ ಮಾಡ್ತಾ ಇದ್ರು. ಹಾಗೆ ಎಲ್ರು ಸೇರ್ಕೊಂಡು ಒಂದ್ಸಲ ನದಿಗೆ ಹೋಗೋಣ ಅಂತ ಆಯ್ತು. ಹಾಗಾಗಿ ಎಲ್ಲ ಬೇಗ ಬೇಗ ಕೆಲಸ ಮುಗಿಸಿ ಎಲ್ರನ್ನು ಕರ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ಅವರಿಗೆಲ್ಲ ತುಂಬಾ ಮೆಮೊರೀಸ್ ಉಂಟು. ನನ್ನ ಅತ್ತಿಗೆಯ ಮಕ್ಕಳಿಗೆ, ಹಾಗೆ ಅತ್ತೆದು ತಂಗಿ ಮಕ್ಕಳೆಲ್ಲ ಅವ್ರು ಹೇಳ್ತಾ ಇದ್ರು, ಸಣ್ಣ ಇರುವಾಗ ಎಲ್ಲಿಗೆ ಬರ್ತಾ ಇದ್ವಿ, ನದಿಗೆ ಬಟ್ಟೆ ತೊಳಿಲಿಕ್ಕೆ ಹೋಗ್ತಾ ಇದ್ವಿ, ಆ ಮೆಮೊರೀಸ್ ಎಲ್ಲ ರಿಪೀಟ್ ಆಗ್ತಾ ಉಂಟು ಅಂತ. ಜೊತೆಗೆ ನನ್ನ ಅತ್ತಿಗೆಯ ಮಕ್ಕಳಿಬ್ರಿದ್ದಾರೆ, ಟ್ವಿನ್ಸು. ಅವ್ರ ಹತ್ರ ಅಂತೂ ನಂಗೆ ತುಂಬಾ ಖುಷಿ ಆಯ್ತು. ಆರ್ಯನ ಸಿಯೋನಾ ಅಂತ ಖುಷಿ ಆಗತ್ತೆ ಅವ್ರ ಹತ್ರ. ಇಬ್ರು ಚೆನ್ನಾಗಿ ಮಾತಾಡ್ತಾರೆ, ಹಾಗಾಗಿ ಅವ್ರ ಜೊತೆ ನಾನು ತುಂಬಾ ಹೊತ್ತಿದ್ದೆ. ಹಾಗೆ ಎಲ್ರು ಸೇರ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಆಟ ಕೂಡ ಆಡಿದ್ವಿ. ತುಂಬಾ ಖುಷಿ ಆಯ್ತು ಎಲ್ರಿಗೂ. ಒಂದ್ಸಲ ಮೈಂಡ್ ಫ್ರೆಶ್ ಆಯ್ತು. ಬಾನಂಚ ದಾಟಿ ಇಂದು ತಾರೆಯ ಕಂಡು ಊರಾಚೆ ಸಾಗಿ ನಿಂತು ಹೂವೊಂದ ತಂದು ಝರಿಯ ನೀರಿದು ಆವಿಯಾಗಿ ನವಿರಾದ ಮೋಡವ ಸೇರಿ ಬಾನಾತೆರಿಗೆ ಏರಿ ನಾಳೆಗಾಗಿ ಮಳೆಗೆ ಸುರಿ ಬಾನಂಚ ದಾಟಿ ಇಂದು ತಾರೆಯ ಕಂಡು ಊರಾಚೆ ಸಾಗಿ ನಿಂತು ಹೂವೊಂದ ತಂದು. ಎಲ್ರು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಮಕ್ಳಂತೂ ನೀರಲ್ಲೇ ಇದ್ದಾರೆ ನೋಡಿ. ಅದ್ರಲ್ಲಿ ಅದೇ ನನ್ನ ಟ್ವಿನ್ಸ್ ಮಕ್ಳು ಅಂತ ಹೇಳಿದ್ನಲ್ಲ, ಅವ್ರಿಬ್ರಿಗಂತೂ ನೀರಿಂದ ಹೊರಗ್ ಬರಕ್ ಮನ್ಸೇ ಇರ್ಲಿಲ್ಲ. ಅವ್ರ ಅಮ್ಮಂದ್ರು ಸಣ್ಣದಿರುವಾಗ ಎಷ್ಟು ಎಂಜಾಯ್ ಮಾಡ್ತಾ ಇದ್ರು, ಅದೇ ತರ ಅವ್ರಿಬ್ರು ಎಂಜಾಯ್ ಮಾಡ್ತಾ ಇದ್ದಾರೆ. ಹೋಗ್ಲಿಕ್ಕೆ ಮನ್ಸೇ ಇಲ್ಲ ಅವರಿಗೆ. ಅಂದ್ರೆ ಅವ್ರ ಕಡೆ ಎಲ್ಲ ಈ ತರ ಎಲ್ಲ ಸಿಗಲ್ವಲ್ಲ, ಬೆಂಗಳೂರು ಇರ್ಬೋದು ಅಥವಾ ಅವ್ರಿರೋ ಪ್ಲೇಸ್ ಅಲ್ಲಿ. ಸೊ ಹಾಗಾಗಿ ಮಕ್ಳಿಗಂತೂ ಈ ಪ್ಲೇಸ್ ತುಂಬಾನೇ ಇಷ್ಟ ಆಯ್ತು. ಎಲ್ರು ಅವ್ರವರ ಬಾಲ್ಯನ ಒಂದ್ಸಲ ಚೆನ್ನಾಗಿ ಮೆಲ್ಕು ಹಾಕೊಂಡ್ರು. ಆಕ್ಚುಲಿ ನಾನು ಅಷ್ಟೇ, ನಮ್ಮೂರಲ್ಲೂ ಈ ತರ ಹೋಗ್ತಾ ಇದ್ವಿ ಸಣ್ಣ ಇರುವಾಗೆಲ್ಲ. ಅಕ್ಕಂದ್ರ ಜೊತೆ ಎಲ್ಲ ಹೋಗಿ ಅಲ್ಲೇ ಬಟ್ಟೆ ತೊಳೆದು, ಅಲ್ಲೇ ಸ್ನಾನ ಮಾಡಿ, ಅಲ್ಲೇ ಮೀನ್ ಹಿಡಿತಾ, ಏನೇ ಹೇಳಿ ಆ ಬಾಲ್ಯದ ನೆನಪುಗಳನ್ನ ಮೆಲುಕು ಹಾಕ್ಬೋದೇ ಹೊರತು, ಬಟ್ ಅಷ್ಟು ಎಂಜಾಯ್ ಆಗಿ ಇವಾಗ ಖಂಡಿತ ಆಡೋಕೆ ಆಗೋದು ಇಲ್ಲ. ಆ ತರ ಮನ್ಸು ಇಲ್ಲ ಇವಾಗ. ಗೈಸ್, ನಮ್ದು ಆಯ್ತು, ಇನ್ನು ಹೊರಡುದು ಮನೆಗೆ. ಇನ್ನು ಹೋಗಿ ಮತ್ತೆ ಕೂಡ ಪೂಜೆ ಉಂಟು. ನಮಸ್ತೆ ಎಲ್ರಿಗೂ, ಇದ್ದಿರಲ್ಲ ಗೈಸ್. ನನ್ನ ಮಗಳ ಹತ್ರ ಮೊನ್ನೆ ವಿಡಿಯೋ ಎಲ್ಲ ಮಾಡಲಿಕ್ಕೆ ಕೊಟ್ಟಿದ್ದು, ಪೂಜೆದು, ಭೂತಕ್ಕೆ ಅದು ಇದು ಅಂತ. ಅವಳು ಒಂದು ವಿಡಿಯೋ ಸ್ವಲ್ಪ ಮಾಡಿದ್ದಾಳೆ, ಆಮೇಲೆ ವಿಡಿಯೋವೇ ಮಾಡಿಲ್ಲ. ನಿನ್ನೆಲ್ಲ ನಮ್ಮ ಮನೆಯಲ್ಲಿ ಫುಲ್ ನೆಂಟರು,
ಕೆಲವರು ನಿನ್ನೆ ಹೋದ್ರು, ಕೆಲವರು ಇವತ್ತು ಬೆಳಿಗ್ಗೆ ಹೋದ್ರು. ಸೊ ಹಾಗಾಗಿ ಇವಾಗ ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಆಗಿದೆ. ಈಗ ನೆಂಟರು ಯಾರು, ಒಂದು ದೊಡ್ಡ ಅತ್ತಿಗಿದ್ದಾರೆ, ಮತ್ತೊಂದು ಸಣ್ಣ ಅತ್ತಿಗಿದ್ದಾರೆ, ಮತ್ತು ದೊಡ್ಡ ಅತ್ತಿಗೆದು ಮಗು, ಅಂದರೆ ನನ್ನ ದೊಡ್ಡ ಮಗಳಿದ್ದಾಳೆ. ಗೈಸ್ ಬನ್ನಿ ಹೋಗೋ ಹೊರಗಡೆ. ನಾನು ಹೊರಗಡೆ ಬರುವಾಗ ಅತ್ತಿಗೆಯವ್ರದ್ದೆಲ್ಲ ಮೀಟಿಂಗ್ ಆಗ್ತಾ ಇತ್ತು, ಎಂಥದ ಮಾತಾಡ್ತಾ ನೆಗಾಡ್ತಾ ಇದ್ರು. ನಾನು ಕೂಡ ಜಾಯಿನ್ ಆದೆ. ಅಷ್ಟೊತ್ತಿಗೆ ಅತ್ತೆ ಸಣ್ಣ ವಿಡಿಯೋ ಮಾಡ್ತಿದ್ದಾಳೆ, ನೋಡ್ಕೊ ಸ್ವಲ್ಪ ಅಂತ. ಹಾಗಾಗಿ ಅದೊಂದು ಸ್ವಲ್ಪ ಮಾತುಕತೆ ಆಯ್ತು. ತಮಾಷೆ ಮಾತುಕತೆ ಅದು ಇದು ಅಂತ ನಾನು ಕೂಡ ಅವ್ರ ಜೊತೆ ಸ್ವಲ್ಪ ಜಾಯಿನ್ ಆದೆ. ಅಂದರೆ ತುಂಬ ಜನ ಇರುವಾಗ ಒಂದ್ಸಲ ಖುಷಿ ಆಗುತ್ತೆ, ಬಟ್ ಅವರು ಹೋದ್ಮೇಲೆ ಮತ್ತೆ ಕೂಡ ಬೇಜಾರಾಗುತ್ತೆ. ಸಂಜೆ ಅಷ್ಟೊತ್ತಿಗೆ ಪಿಂಕಿ ಅವರೆಲ್ಲ ಸೇರ್ಕೊಂಡು ಕಡೇಶ್ವಾಲದ ಕಡೆ ಹೋಗಿದ್ರು, 3 ಜನ ಸೇರಿ. ಅಲ್ಲಿ ಹೋಗಿ ಅಲ್ಲಿ ಸ್ವಲ್ಪ ಸುತ್ತಾಡೋದು ಮತ್ತೆ ಜ್ಯೂಸ್ ಎಲ್ಲ ಕುಡಿತಾ ಇದ್ರು. ಮತ್ತೆ ನನಗೆ ವಿಡಿಯೋ ಕಾಲ್ ಮಾಡಿದ್ರು. ಹಾಗಾಗಿ ನಾವು ಹೇಳ್ತಾ ಇದ್ವಿ, ನಮ್ಗೆ ಸ್ವಲ್ಪ ತಗೊಂಡು ಬನ್ನಿ ಜ್ಯೂಸ್ ಎಲ್ಲ, ನೀವೇ ಕುಡಿದು ಬರುವುದಲ್ಲ ಅಂತ. ಈ ಸ್ಕೂಟಿ ಇದ್ದು ಇವ್ರಿಗೆ ಖುಷಿಯಾಗಿದೆ 3 ಜನಕ್ಕೆ ಕೂಡ. ಕೃಷ್ಣ ಒಬ್ಬ ಹೋಗಿರ್ಲಿಲ್ಲ, ಇವ್ರು 3 ಜನ ಹೋಗಿದ್ದ. ಕೃಷ್ಣಂದು ಅಳು ಆಗ್ತಿತ್ತು ಈ ಕಡೆ ನನ್ನನ್ನೇ ಬಿಟ್ಟು ಹೋದ್ರು ಅಂತ. ಪಿಂಕಿ ಒಂದು ಇವಾಗ ಸ್ಕೂಟಿ ಗೊತ್ತುಂಟಲ್ಲ ಅವಳಿಗೆ, ಹಾಗಾಗಿ ಇವರಿಗೆಲ್ಲ ಜಾಲಿ. ಇಲ್ದಿದ್ರೆ ಇಲ್ಲಿ ಸ್ಕೂಟಿ ಇದ್ರೆ ಬಿಟ್ಕೊಂಡು ಹೋಗೋರು ಯಾರು ಇಲ್ಲ. ಈಗ ಪ್ರತಿದಿನ ಇದೇ ಕೆಲಸ ಅವರಿಗೆ, ಸಂಜೆ ಅಷ್ಟೊತ್ತಿಗೆ ಎಲ್ಲಿಗಾದ್ರೂ ಹೋಗುವ ಅಂತ. ಕೋಲ್ಡ್ ಕೋಲ್ಡ್ ಬಾಟ್ಲಿ ಇಡಬಾರ್ದು ಕೊಣಲ್ಲಿ ಚೀಪದ ಪುರ ಬರ್ಚಂಗ್ಲೇಕೆ ಬಾಟ್ಲಿ ಇಡಬಾರ್ದು ಕೊಣಲ್ಲಿ. ಕರ್ಮ ಜ್ಯೂಸ್ ಕರ್ಮ ಜ್ಯೂಸ್ ಅವು ತೊಟ್ಟೆಡ್ ಬರ್ಚಿ ಇವಾಗ ಒಂದು ಟೊಮೆಟೊ ಸಾರು ಆಗ್ತಾ ಉಂಟು. ಅವಾಗ ಪಟ್ಟಂಗ ಇದು ಇವರೆಲ್ಲ ಒಂದ್ಸಲ ಕಡೇಶ್ವಾಲಕ್ಕೆಲ್ಲ ಹೋಗಿ ಬಂದು ಈಗ ಸ್ನಾನ ಎಲ್ಲ ಮಾಡಬೇಕಷ್ಟೇ. ಇದು ನೆಕ್ಸ್ಟ್ ಡೇ ವ್ಲಾಗ್ ಗೈಸ್. ಇವತ್ತು ಚಿಕನ್ ಸಾರು, ಕಬಾಬು ಹಾಗೆ ಸೇಮಿಗೆಲ್ಲ. ಯಾಕಂದರೆ ಅತ್ತಿಗೆ ಮೊನ್ನೆ ಲಾಸ್ಟ್ನೇ ಅತ್ತಿಗೆ ಭೂತಕ್ಕೆ ಅವರಿಗೆ ಬರಲಿಕ್ಕೆ ಆಗಲಿಲ್ಲ, ಆಮೇಲೆ ಬಂದಿದ್ದವರು. ಹಾಗಾಗಿ ಅವರಿಗೇನು ಇರಲಿಲ್ಲಲ್ಲ, ಹಾಗಾಗಿ ಅವರಿಗೆ ಸೇಮಿಗೆ ಅಂದರೆ ತುಂಬ ಇಷ್ಟ. ಹಾಗಾಗಿ ಸೇಮಿಗೆ ಮಾಡುವಂಥ ಸೇಮಿಗೆಗೆ ಅಕ್ಕಿ ಹಾಕಿದ್ದೆ, ಸಂಜೆ ಹೊತ್ತು ಮಾಡಬಹುದು ಅಂತ. ಹಾಗಾಗಿ ಒಬ್ಬರೊಬ್ಬರದ್ದು ಒಂದೊಂದು ಕೆಲಸ ಆಗ್ತಾ ಉಂಟು. ಈ ಸಲ ಹಿತ ಕೂಡ ಮಿಸ್ಸಿಂಗ್, ಹಿತಂಗೆ ಕೂಡ ಬರಲಿಕ್ಕೆ ಆಗೋದಿಲ್ಲ. ಅವಳು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬರ್ತೀನಿ ಅಂತ ಹೇಳಿದ್ದಾಳೆ. ಇವತ್ತು ನಮಗೆ ಮನುಲಿ ಪಲ್ಯ, ಕಬಾಬ್ ಆಗ್ತಾ ಉಂಟು. ನನಗೆ ಪನ್ನೀರ್ ಆಗ್ಬೇಕಷ್ಟೇ. ಹೀಗೆ ಇವತ್ತು ಗಮ್ಮತ್ತು ಮಾಡಿದ್ದು. ಇವರನ್ನು ಉಳಿಸಿದ್ದು ನಾವಿವತ್ತು. ಇವತ್ತು ಹೋಗುವವರು. ಮತ್ತೆ ನಾನು ಹೇಳಿದ್ದು ಅತ್ತಿಗೆ, ನಿಮ್ಗೆ ಸೇಮಿಗೆ ಮತ್ತೆ ಚಿಕನ್ ಮಾಡುವ ನಿಲ್ಲಿ ಅಂತ ನಿಲ್ಲಿಸಿದ್ದು. ಅವರನ್ನು ಬ್ಲ್ಯಾಕ್ ಮೇಲ್ ಮಾಡುದು, ಅವ್ರಿಗೆ ಅದಂದ್ರೆ ಇಷ್ಟ. ಅದಕ್ಕೆ ಅಂದ್ರೆ ಸೇಮಿಗೆ ಅಂದ್ರೆ ಇಷ್ಟ, ಅದಕ್ಕೆ ಅದೇ ನಿಂತಿದ್ರೆ ಇವತ್ತು ಓಡಿ ಹೋಗ್ಲಿಕ್ಕೆ ಅವರು. ಮತ್ತೆ ಹೇಳಿದ್ದಾರೆ ದೊಡ್ಡತ್ತಿಗೇನು ನಾವು ಮೊನ್ನೆಯಿಂದ ನನ್ನ ಮಗಳ ಹತ್ರ ವಿಡಿಯೋ ಮಾಡಲಿಕ್ಕೆ ಕೊಟ್ಟಿದ್ದು, ಅವಳು ಒಂದು ಚೂರು ಸಹ ಸರಿ ವಿಡಿಯೋ ಮಾಡಲಿಲ್ಲ. ಇವತ್ತು ಪ್ರೊಫೆಷ್ನಲ್ ಆಗಿ ನಾನು ಸ್ಟಾರ್ಟ್ ಮಾಡಿದ್ದು. ಮೊನ್ನೆದೆಲ್ಲ ಅರ್ಧ ವಿಡಿಯೋ ಆಗಿದೆ. ದಾಲ ಮಲ್ದಿದ್ದೀರಕ್ಲಿ ವಿಡಿಯೋ. ಹರಿ ನಾಚಿಗೆ ಆಗ್ತಾ ಉಂಟು ಗೈಸ್. ಬ್ಲಶ್ ನೋಡಿ, ಬ್ಲಶ್. ಪದಾರ್ಥ ಸೂಪರ್ ಆಗಿದೆ. ಥ್ಯಾಂಕ್ ಯು. ಅದಕ್ಕೆ ನೋಡಿ ಗೈಸ್, ಒಮ್ಮೆ ಬ್ಯಾಟಿಂಗ್ ಆಗಿ ಇನ್ನು ಸೆಕೆಂಡ್ ಇದಕ್ಕೆ ವೆಯ್ಟಿಂಗ್. ಕಬಾಬಿಗೆ ಚಿಕನ್ ತುಂಡು ತಿಂದಿತ್ತು. ಇವಳ ಹತ್ರ ವಿಡಿಯೋ ಮಾಡಲಿಕ್ಕೆ ಕೊಟ್ಟಿದ್ದು. ಸಾರಿಕಟ್ಟಲ್ಲಿ 3 ದಿನ ಎಷ್ಟು ಜನ ನೆಂಟರು, ಎಷ್ಟು ಪ್ರೋಗ್ರಾಮ್ ಇತ್ತು, ಒಂದು ಮಾಡಿಲ್ಲ. ನಾನಿವತ್ತು ಶುರು ಮಾಡಿದ್ದು. ನಿನ್ನೆ ಸಹ ನೆಂಟರಿದ್ರು, ಮೊನ್ನೆ 2 ದಿನ. ಇವಳ ಹತ್ರ ಆದರೂ ಕೊಟ್ಟಿದ್ರೆ ಆಗ್ತಾ ಇತ್ತು. ಉಂಡಿ ಆಗ್ತಾ ಉಂಟಿಲ್ಲಿ ಸೇಮೆದಲ್ಲಿ ಒತ್ತಿ ಮಾರ ಕೆಟ್ಟವರ್ಚಿ ನನಗೆ ಕೂಡ ಸೇಮಿಗೆ ಅಂದರೆ ತುಂಬ ಇಷ್ಟ. ಬಟ್ ನಮ್ಮನೆಯಲ್ಲಿ ಬೆಳಿಗ್ಗೆ ಎಲ್ಲ ಸೇಮಿಗೆ ಉಪ್ಪುಗರಿ ಮಾಡ್ತಾರೆ, ಅತ್ತಿಗೆಯವರೆಲ್ಲ ಬಂದರೆ. ನಾನು ಉಪ್ಪುಗರಿ ಅಷ್ಟೊಂದು ತಿನ್ನೋದಿಲ್ಲ. ಟೊಮೆಟೊ ಸಾರಿದ್ರು ಸಾಕು, ಸೇಮಿಗೆಯನ್ನು ತಿಂತೇನೆ. ಸೇಮಿಗೆಗೆ ಸಾರಿದ್ರೇ ಇಷ್ಟ. ಮತ್ತು ಕೆಲವರು ಕಾಯಿ ಹಾಲೆಲ್ಲ ಹಾಕ್ತಾರಲ್ಲ, ಬಟ್ ಅದು ನನಗೆ ಅಷ್ಟು ಇಷ್ಟ ಅಲ್ಲ, ಸ್ವೀಟ್ ಎಲ್ಲ ಅದ್ರ ಜೊತೆ ತಿನ್ನಲಿಕ್ಕೆ. ಕೆಲವರಿಗೆ ಕಾಯಿ ಹಾಲು ಇಷ್ಟ, ಅತ್ತಿಗೆಯವರಿಗೆಲ್ಲ ತುಂಬ ಇಷ್ಟ. ಬಟ್ ನನಗೆ ಅದು ಅಷ್ಟೊಂದು ಇಷ್ಟ ಆಗಲ್ಲ. ನಮ್ದು ಈ ಕಡೆ ಸೇಮಿಗೆದೆಲ್ಲ ಕೆಲಸ ಆಗುವಾಗ ಹನಿ ನನಗೆ ಸೀರೆ ಉಡ್ಬೇಕಮ್ಮ ಅಂತ ಹೇಳಿ ನಂದೊಂದು ಸೀರೆ ಉಟ್ಕೊಳ್ತಾ ಇದ್ದಾಳೆ. ಅದಕ್ಕೆ ನಾವೆಲ್ಲ ತಮಾಷೆ ಮಾಡ್ತಾ ಇದ್ವಿ. ಅಮ್ಮಂದು ಡ್ರೆಸ್ ಎಲ್ಲ ಹಾಕಿ ಆಯ್ತು, ಇನ್ನೊಂದು 2 ವರ್ಷ ಆದರೆ ಸೀರೆ ಕೂಡ ಇರುವುದಿಲ್ಲ, ಎಲ್ಲ ಇವಳೆ ಹಾಕೊಂಡು ಹೋಗ್ತಾಳೆ ಅಂತ. ಹೈಟ್ ಕೂಡ ಇದ್ದಾಳಲ್ಲ, ಸ್ವಲ್ಪ ದಪ್ಪ ಆದರೆ ನನ್ನ ಬ್ಲೌಸ್ ಸ್ಯಾರಿ ಎಲ್ಲ ಅವಳೆ ಹಾಕೊಂಡು ಹೋಗ್ತಾಳೆ, ಆ ಥರ. ಬಟ್ ಅವಳಿಗೆ ಸ್ಯಾರಿ ಅಷ್ಟೊಂದು ಇಷ್ಟ ಅಲ್ಲ. ಬಟ್ ಸುಮ್ಮನೆ ಒಂದ್ಸಲ ಫಸ್ಟ್ ಟೈಮ್ ಮುಟ್ಟಿದವಳು ಸ್ಯಾರಿ ಅನ್ಸತ್ತೆ, ಡ್ಯಾನ್ಸ್ ಬಿಟ್ಟರೆ. ಓಕೆ, ಇನ್ನು ನಾನು ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತೇನೆ. ನೆಕ್ಸ್ಟ್ ಮತ್ತೆ ಸಿಗ್ತೇನೆ. ಬಾಯ್, ಶುಭರಾತ್ರಿ.